ಸ್ವಾಭಿಮಾನಕ್ಕೋಸ್ಕರ ಅವರು ನಮಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹಿಂಬಾಲಕರು. ನಾವು ಅವರಿಗೆ ಗೌರವ ಸಲ್ಲಿಸಬೇಕು ಬೇಡ? ಇಲ್ಲಿ ಹೋಗಿದ್ರೆ ಬ್ರಿಟಿಷ್ನವ್ರ ಬ್ರಿಟಿಷ್ನವ್ರ ಹತ್ರ ಗುಲಾಮ್ಗಿರಿಯಿಂದ ಇರಬೇಕಾಗಿತ್ತು ನಾವು. ಇವತ್ತು ಈ ತರ ಕೂತ್ಕೊಳ್ಳಕ್ಕಾಯ್ತಿತ್ತ? ಈಗ ನಾನು ಈ ತರ ಎಲ್ಲ ಮಾತಾಡಕ್ ಆಗ್ತಿತ್ತ? ಇವತ್ತು ನಾನು ಚೀಫ್ ಮಿನಿಸ್ಟರ್ ಆಗಿದ್ರೆ MLA ಆಗಿದ್ರೆ, ಮಂತ್ರಿ ಆಗಿದ್ರೆ, ಇಲ್ಲಿರ್ತಕ್ಕಂಥವ್ರು ಚುನಾಯಿತ ಪ್ರತಿನಿಧಿಗಳಾಗಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಲ್ಲ. ಈ ಸಂವಿಧಾನ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಯಾರು ಹೊರಟಿರೋದು? ಒಬ್ಬ ಅನಂತಕುಮಾರ್ ಹೆಗ್ಡೆ ಅಂತ ಇದ್ದಾನೆ, ಬೆಂಗಳೂರಿನಲ್ಲಿ ಒಬ್ಬ MP ಇದ್ದಾನೆ. ಅವಂತ ಸೂರ್ಯ ಅಂತ, ನಾನು ಅವನಿಗೆ ಅಮಾವಾಸ್ಯೆ ಅಂತ ಕರಿತೀನಿ. ತೇಜಸ್ವಿ ಸೂರ್ಯ ಅಂತ ಅವನ ಹೆಸರು. ಅಮಾವಾಸ್ಯೆ. ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಹೇಳ್ತಾರೆ, ಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಭಾರತೀಯ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ. ಇವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಗೀತೆ ಬಗ್ಗೆ ಗೌರವ ಇಲ್ಲ. ಒಬ್ಬ ಈಶ್ವರಪ್ಪ ಅಂತ ಒಬ್ಬ ಪೆದ್ದ ಇದ್ದಾನೆ, ಇಲ್ಲಿ ಮಂತ್ರಿಯಾಗಿದ್ದ. ಅವನು ಗಿರಾಕಿ, ಈಗ ಮಂತ್ರಿ ಆಗಿದ್ದ. ಅವ್ರು ಏನ್ ಮಾಡದ, ಆ ಸಂತೋಷ್ ಪಾಟೀಲ್ ಅನ್ನೋನ ಹತ್ರ ದುಡ್ಡು ಕೊಡ್ಲಿಲ್ಲ ಅಂದ್ಬಿಟ್ಟು ಇವನು ಕಿರುಕುಳ ತಾಡ್ಕೊಳ್ಳದೆ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಗಿರಾಕಿ. ಇವನು ಏನ್ ಮಾಡ್ತಾನೆ, ರಾಷ್ಟ್ರಧ್ವಜಕ್ಕೆ ಗೌರವ ಮಾಡ್ಬಿಡ್ತಾನೆ ಮಂತ್ರಿಯಾಗಿ. ನಿಮಗೆ ಗೊತ್ತದು ಎಂತದ್ದು? ಭಗವದ್ಧ್ವಜ. ಅದು ಈ ದೇಶದ ಇದಾಗಬೇಕು, ಎಂತದು ರಾಷ್ಟ್ರಧ್ವಜ ಹಾಕಬೇಕು ಅಂತ ಹೇಳ್ತಾರಲ್ಲ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಸಹಿಸ್ಕತ್ತೀರೇನ್ರಿ ಇವೆಲ್ಲನೂ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲ ಯೋಚನೆ ಮಾಡಿ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಮಳೆ ಬೇರೆ ಬರ್ತಾ ಇದೆ. ನೋಡೋದು ಮೋಡ 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 ಹನಿ ಇಡ್ತಾ ಇದೆ ನೋಡಿ, ಜನ ಎಲ್ಲ ಹೋಯ್ತಾ ಇದ್ದಾರೆ. ಅದರಿಂದ ನಾ ಇನ್ನೊಂದ್ಸಾರಿ ಬರ್ತೀನಿ, ಚುನಾವಣೆಯ ಪ್ರಚಾರಕ್ಕೆ ಇನ್ನೊಂದ್ಸಾರಿ ಬರ್ತೀನಿ. ಇವತ್ತು ನಾವು ಸರ್ಕಾರ ಇದ್ದಾಗ ಕೊಟ್ಟಿದ್ದಂತ ಎಲ್ಲ ಕಾರ್ಯಕ್ರಮಗಳನ್ನ ಒಮ್ಮೆ